2026ನೇ ವರ್ಷದ 12 ತಿಂಗಳ ಕುಂಭ ರಾಶಿಯವರ ಭವಿಷ್ಯಗಳು. ಈ ಕುಂಭ ರಾಶಿಯವರಿಗೆ ಇವತ್ತು 7.5 ಅಂದರೆ 7.5 ಆಟದ ಶನಿ. ಇದರಿಂದ ಕೆಲವು ತೊಂದರೆಗಳು ಬರ್ತದೆ ಅಂತ ಹೇಳ್ಬೋದು. 7.5 ಅಂದರೆ ಕುಂಭ ರಾಶಿಯಿಂದ ಶನಿ ಹೋಗೋದು. ಈ ಹೋಗುವ ಸಂದರ್ಭದಲ್ಲಿ ಕೆಲವು ತೊಂದರೆಗಳು ಬರುವುದು ಅಂತ ಉಂಟು. ಅನಿರೀಕ್ಷಿತವಾಗಿ ಕೋರ್ಟು ಕಚೇರಿ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು, ಇಂತಹ ಯೋಗ ಇರ್ತದೆ. ಜಾಗೃತವಾಗಿ ಇರಬೇಕು. ನಮ್ಮ ಸೊತ್ತುಗಳು ಪರರ ಸೊತ್ತಾಗುವಂಥ ಲಕ್ಷಣ ಉಂಟು. ಕಣ್ಣಿಗೆ ಸಂಬಂಧಪಟ್ಟ ಅನಾರೋಗ್ಯ, ದೇಹಕ್ಕೆ ಬರುವಂತಹ ಅನಾರೋಗ್ಯ, ಸುಸ್ತುಗಳು ಬರುವುದು, ಅನಾರೋಗ್ಯಗಳು ಬರುವುದು. ಇದರಿಂದ ನಾವು ಸ್ವಲ್ಪ ಜಾಗೃತರಾಗಿರಬೇಕಾಗಿದೆ. ಜುಲೈ ತಿಂಗಳ ನಂತರ ಸಕ್ಕರೆ ಕಾಯಿಲೆಗಳ ಬೇರೆ ನರಕ್ಕೆ ಸಂಬಂಧ ಕಾಯಿಲೆಗಳ ಬರುವಂಥ ಲಕ್ಷಣ ಉಂಟು. ಅಪವಾದಗಳು ಬರುವುದು ಅಂತ ಉಂಟು. ಇದಕ್ಕೆ ನಾವು ಮಾತಾಡಲಿಕ್ಕೆ ಹೋಗಿ ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳೋದು, ವಿರೋಧ ಕಟ್ಟಿಕೊಳ್ಳುವುದು, ತೊಂದರೆ ಆಗುವುದು. ಇದರಿಂದ ಮೌನವಾಗಿ ಇರುವುದು ಒಳ್ಳೆಯ ಉತ್ತಮ ಫಲ. ಸಹೋದರರ ಸಂಬಂಧಿ, ಅಕ್ಕ ತಂಗಂದಿರ, ಅಣ್ಣ ತಮ್ಮಂದಿರ, ಇವರಿಂದೆಲ್ಲ ಅನಾವಶ್ಯಕವಾಗಿ ಜಗಳಗಳು ಬರುವಂಥ ಯೋಗ ಉಂಟು. ಅದರಿಂದ ಮೌನವಾಗಿದ್ದರೆ ಇದನ್ನು ಪರಿಹರಿಸಿಕೊಳ್ಬೋದು. ದೇವತಾ ಕಾರ್ಯಗಳಲ್ಲೆಲ್ಲ ನಾವು ತೊಡಗಿಸಿಕೊಳ್ಬೇಕಾಗ್ತದೆ. ಬ್ರಾಹ್ಮಣರಿಗೆಲ್ಲ ನಾವು ಅನಾವಶ್ಯಕವಾಗಿ ಬ್ರಹ್ಮದ್ವೇಷ ಮಾಡುವುದು ಅಥವಾ ಬೇಡದ ಮಾತುಗಳನ್ನು ಆಡುವುದು, ಇದರಿಂದ ದೋಷಗಳು ಬರ್ತದೆ ಈ ರಾಶಿಯವರಿಗೆ ಅಂತ ಹೇಳ್ಬೋದು. ಹಿರಿಯರೊಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರಬೇಕು. ನಮಗೆ ಶಾಪ ಇತ್ಯಾದಿಗಳು ತೊಂದರೆಗಳು ಬರುವಂಥ ಲಕ್ಷಣ ಉಂಟು. ಹಿರಿಯರಿಂದ ನಾವು ತಗ್ಗಿ ಬಗ್ಗಿ ನಡೆದು ಅವರ ಆಶೀರ್ವಾದ ಪಡೆಯುವಂಥ ಲಕ್ಷಣವನ್ನು ನಾವು ಮಾಡಿಕೊಳ್ಬೇಕಾಗ್ತದೆ. ಇದಕ್ಕೆ ಪರಿಹಾರ ಉಂಟು. ಈ ದೋಷಗಳಿಗೆಲ್ಲ ಅಷ್ಟು ಒಳ್ಳೆಯದಿಲ್ಲ. 7.5 ಶನಿ ಅಂದರೆ ಎಲ್ರಿಗೂ ಗೊತ್ತುಂಟು, ಹಾಳು ಅಂತ. ಅದರಲ್ಲಿ ಒಳ್ಳೆಯದು ಕೆಟ್ಟು ಅಂತ, ಈ ಕೆಟ್ಟದನ್ನು ಪ್ರತಿಯೊಂದಕ್ಕೂ ಪರಿಹಾರ ಉಂಟು. ಕೆಟ್ಟದನ್ನು ದೂರ ಮಾಡುವುದು ಹೇಗೆ ಅಂದರೆ ಕೆಲವು ಪರಿಹಾರದಿಂದ. ನಿತ್ಯ ಶನಿ ಜಪ ಮಾಡಿದರೆ ಒಳ್ಳೆಯದು. ಶನಿ ಶಾಂತಿ ಹೋಮ ಮಾಡಿಸಿದರೆ ಒಳ್ಳೆಯದು. ಇದರಿಂದ ಶನಿಯ ದೋಷ ದೂರ ಆಗ್ತದೆ. ಮೃತ್ಯುಂಜಯ ಹೋಮ ಮಾಡಿದರೂ ಒಳ್ಳೆಯದು. ಮೃತ್ಯುವನ್ನು ಜಯಿಸುವುದು ಅಂತ. ಅಪಮೃತ್ಯು, ವ್ಯಾಳಮೃತ್ಯು, ಘೋರಮೃತ್ಯು, ಕಂಠಕಗಳನ್ನು ದೂರ ಮಾಡಿಕೊಡ್ತಾರಂತೆ. ಇದರಿಂದ ಅನಾರೋಗ್ಯಗಳು ಬರುವುದು ಅಂತ ಉಂಟು ಹೊಟ್ಟೆಗೆಲ್ಲ. ಅದಕ್ಕೆ ಹೊರಗಿನ ಆಹಾರವನ್ನೇ ತ್ಯಜಿಸಿ ಮನೆಯ ಆಹಾರಗಳನ್ನೆಲ್ಲ ಸೇವಿಸಿದರೆ ಒಳ್ಳೆಯದು. ಧ್ಯಾನ ಮಾಡ್ಬೋದು ದಿನನಿತ್ಯ. ಈ ದುಷ್ಟ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂತ. ಗೋವು ಪೂಜೆಯಿಂದಲೂ ಇದಕ್ಕೆ ಫಲ ಬರ್ತದೆ. ಅಶ್ವತ್ಥ ಪೂಜೆಯಿಂದಲೂ ಇದಕ್ಕೆ ಫಲ ಬರ್ತದೆ. ಇಂತಹ ಧರ್ಮ ಕಾರ್ಯಗಳಿಂದ ಈ ದೋಷಗಳನ್ನು ನಿವಾರಣೆ ಮಾಡಿ ಒಳ್ಳೆ ರೀತಿಯ ಅನುಗ್ರಹವನ್ನು ಪಡೆಯಬಹುದು. ನಕ್ಷತ್ರಗಳು 27 ಉಂಟು. ಇದಕ್ಕೆ ರಾಶಿಗಳು 12 ಇರೋದು. ಆದ್ದರಿಂದ ನಾವು ಹುಟ್ಟಿನ ಲೆಕ್ಕಾಚಾರ ಹಾಕುವಾಗ ಜಾತಕ ವಿಮರ್ಶೆ ಬೇಕು ಅಂತ ಲೆಕ್ಕ. ಮನುಷ್ಯನ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ನಕ್ಷತ್ರ, 3-4 ನಕ್ಷತ್ರಕ್ಕೆ ಒಂದು ರಾಶಿ, ಈ ರೀತಿ ಇರ್ತದೆ. ಅದರಲ್ಲಿ ಈ ರಾಶಿಯವರಿಗೆ ಏನು ಫಲ ಅಂತ ಹೇಳಿದ್ದೇನೆ. ಆದರೆ ಸರಿಯಾದ ವಿಮರ್ಶೆ ಬೇಕಾದರೆ ಆ ಜಾತಕವನ್ನು ವಿಮರ್ಶೆ ಮಾಡಬೇಕು. ಯಾವ ಕಾಲದಲ್ಲಿ ವಿವಾಹಕ್ಕೆ ಯೋಗವ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದ, ಕಂಠಕಗಳುಂಟು, ಬರುವಂಥ ಅಪಮೃತ್ಯು, ವ್ಯಾಳಮೃತ್ಯು, ಘೋರಮೃತ್ಯು, ಕ್ಷುದ್ರಮೃತ್ಯು ದೋಷಗಳನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ನಮಗೆ ಕೆಲವು ಸಂಧಿಗಳು ಅಂತ ಇರ್ತದೆ. ಅದನ್ನು ಜಾತಕ ನೋಡಿಯೇ ಯಾವಾಗ ಬರ್ತದೆ ಆವಾಗ ಕಾಲದಲ್ಲಿ 6 ತಿಂಗಳ ಮೊದಲೆಲ್ಲ ಪರಿಹಾರ ಮಾಡಬೇಕು ಅಂತ ಲೆಕ್ಕ. ಅಂತಹ ಕಾಲದಲ್ಲಿ ನಾವು ವಿಚಾರ ಮಾಡಬೇಕಾಗ್ತದೆ. ಎಲ್ಲ ನಕ್ಷತ್ರಕ್ಕೆ ಶನಿ ದೋಷವೇ ಹಾಳು ಅಂತಲ್ಲ, ಅದಕ್ಕೆ ಪರಿಹಾರ ಮಾಡಿದರೆ ಶನಿಯೂ ಒಳ್ಳೆಯ ಅನುಗ್ರಹದಲ್ಲಿ ಬರ್ತಾರೆ. ಅದರಲ್ಲಿ ಆವ ಮನೆಗಳಲ್ಲಿ ಆವ ರಾಶಿಗಳಿದ್ದರೆ ಯಾವ ಫಲ ಕೊಡ್ತಾರೆ ಅಂತ ಹೇಳೋದು. ಯಾವುದೇ ಒಂದು ದೋಷಗಳಿದ್ದರೂ ಅದನ್ನು ಪರಿಹಾರ ಮಾಡಲಿಕ್ಕೂ ಆಗ್ತದೆ. ಆವ ವಿಮರ್ಶೆಯಿಂದ ನಮ್ಮ ಜೀವನವನ್ನು ಒಳ್ಳೆ ರೀತಿಯಿಂದ ಸಾಗಿಸಲಿಕ್ಕೆ ದೇವರ ಅನುಗ್ರಹ ಬರ್ತದೆ ಅಂತ ಹೇಳ್ಬೋದು. ಜೀವನದಲ್ಲಿ ಬರುವಂಥ ಕಂಠಕ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಬೋದು, ಇಷ್ಟಾರ್ಥವನ್ನು ಪಡಿಬೋದು ಅಂತ ಹೇಳ್ಬೋದು. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.